ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬೆನ್ನಲ್ಲೇ ಮಂಗಳೂರು ಸೆನ್ ಕ್ರೈಂ ಪೊಲೀಸರು ಭರ್ಜರಿ ರಣಬೇಟೆಯನ್ನ ನಡೆಸಿದ್ದಾರೆ. ಸೈಬರ್ ವಂಚನೆಗೆ ಒಳಗಾಗಿ ಲಕ್ಷ ಕಳೆದುಕೊಂಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದ್ರೆ ಮೂಲದ ವ್ಯಕ್ತಿಯೊಬ್ಬರ ದೂರನ್ನಾಧರಿಸಿ ತನಿಖೆ ಆರಂಭಿಸಿದ ಪೊಲೀಸರು ಒಡಿಶಾ ರಾಜ್ಯದ ಕಣಾತಲ ವಾಸುದೇವ ರೆಡ್ಡಿ ಎಂಬ ಐನಾತಿ ಕಳ್ಳನನ್ನ ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಖೆಡ್ಡಾಗೆ ಕೆಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿ ಸೈಬರ್ ವಂಚಕರಿಗೆ ಭಾರತದಿಂದ 500ಕ್ಕೂ ಅಧಿಕ ಸಿಮ್ ಪೂರೈಸಿದ್ದಾನೆ ಎಂಬ ಆಘಾತಕಾರಿ ವಿಚಾರ ತನಿಖೆ ವೇಳೆ ಹೊರಬಿದ್ದಿದೆ. ಮೂಡಬಿದ್ರೆ ಮೂಲದ ವ್ಯಕ್ತಿಯೊಬ್ಬರಿಗೆ ಷೇರು ಮಾರುಕಟ್ಟೆಯಲ್ಲಿ ಹಣ ವಿನಿಯೋಗಿಸಿ ಎಂದು ನಂಬಿಸಿ ನಕಲಿ ಲಿಂಕ್ ಕಳುಹಿಸಿ ಹಂತವಾಗಿ 10,84,017 ರೂಪಾಯಿ ಪೀಕಲಾಗಿತ್ತು. ಈ ಸಂಬಂಧ ಕೇಸು ದಾಖಲಿಸಿಕೊಂಡಿದ್ದ ಮಂಗಳೂರು ಪೊಲೀಸರು ನಡವೂಲು ವೀರವೆಂಕಟ ಸತ್ಯನಾರಾಯಣ ರಾಜು ಎಂಬಾತನನ್ನು ಬಂಧಿಸಿದ್ದಾರೆ. ತನಿಖೆ ವೇಳೆ ಈತ ವಾಸುದೇವ ರೆಡ್ಡಿ ಈ ಪ್ರಕರಣದ ಕಿಂಗ್ ಪಿನ್ ಎಂಬ ಮಾಹಿತಿ ಬಾಯ್ಬಿಟ್ಟಿದ್ದ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಲುಕ್ಔಟ್ ನೋಟಿಸ್ ಹೊರಡಿಸಲಾಗಿತ್ತು. ದುಬೈಗೆ ತೆರಳುತ್ತಿದ್ದ ವಾಸುದೇವ ರೆಡ್ಡಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಇಮಿಗ್ರೇಷನ್ ಅಧಿಕಾರಿಗಳು ಆರೋಪಿಯನ್ನು ಮಂಗಳೂರು ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಇನ್ನು ಈ ಸಂಬಂಧ ಮಾತನಾಡಿದ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ಮೋಸಕ್ಕೊಳಗಾದ ವ್ಯಕ್ತಿಯೊಬ್ಬರು ನೀಡಿದ ದೂರನ್ನಾಧರಿಸಿ ತನಿಖೆ ಕೈಗೆತ್ತಿಕೊಂಡ ಬಳಿಕ ಹಣ ವರ್ಗಾವಣೆ ಮಾಡಿಕೊಂಡಿದ್ದ ಖಾತೆಯನ್ನು ಪತ್ತೆ ಮಾಡಿ 9,50,000 ರೂಪಾಯಿ ಹಣವನ್ನು ಫ್ರೀಸ್ ಮಾಡಿದ್ದೆವು. ಆಂಧ್ರಪ್ರದೇಶದ ಗೋದಾವರಿಗೆ ತೆರಳಿ ಒಬ್ಬ ಆರೋಪಿಯನ್ನು ಬಂಧಿಸಿ ಆತನಿಂದ 300ಕ್ಕೂ ಅಧಿಕ ಸಿಮ್ ರಿಕವರಿ ಮಾಡಿದ್ದೇವೆ. ಅಲ್ಲದೆ ಇವರು ದುಬೈನಲ್ಲಿದ್ದ ವಿನ್ಸೆಕ್ಟ್ ಎಂಬ ಚೀನಾ ಮೂಲದ ಕಂಪನಿಗೆ ಸಿಮ್ ಕೊಡ್ತಾ ಇದ್ರು ಎಂಬ ಮಾಹಿತಿ ಕೂಡ ತಿಳಿಯಿತು. ಈ ಪ್ರಕರಣ ಸಂಬಂಧ ಮುತ್ತು ಶಿವ ಹಾಗೂ ವಾಸುದೇವ ರೆಡ್ಡಿ ಹಾಗೂ ವೀರವೆಂಕಟ ಸತ್ಯನಾರಾಯಣ ಎಂಬವರನ್ನು ಬಂಧಿಸಿದ್ದು ಹೆಚ್ಚಿನ ತನಿಖೆ ಕೈಗೊಳ್ಳಲಾಗಿದೆ ಎಂದರು. ಮುತ್ತು ಶಿವಕ್ಕೆ ನಾವು ಸುಮಾರು 3 ತಿಂಗಳ ಹಿಂದೆ ಅವರು ದುಬೈಯಿಂದ ಮಂಗಳೂರು ಬರುವಾಗ ಅವ್ರಿಗೆ ಏರ್ಪೋರ್ಟಿಂದ ಅರೆಸ್ಟ್ ಮಾಡಿದ್ದೀವಿ. ನಂತರ 2 ದಿವಸ ಹಿಂದೆ ಅದೇ ರೀತಿ ದುಬೈನ ದಿಸ್ ಮ್ಯಾನ್ ಪಿ ವಾಸುದೇವ್ ರೆಡ್ಡಿ ಈ ವಾಸ್ ಗೋಯಿಂಗ್ ಫ್ರಮ್ ಡೆಲ್ಲಿ ಟು ದುಬೈ. ಸೊ ಆವಾಗ LOC ಜಾರಿ ಆಯಿತು. ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ಈಗಾಗಲೇ ನಾವು 3 ಜನರಿಗೆ ಅರೆಸ್ಟ್ ಮಾಡಿದ್ದೀವಿ ಹೂ ಆರ್ ಇನ್ವಾಲ್ವ್ಡ್ ಇನ್ ದ ಸಿಮ್ ಪ್ರೊಕ್ಯೂರ್ಮೆಂಟ್ ರ್ಯಾಕೆಟ್. ಜೊತೆಗೆ 9.5 ಲಕ್ಷ ಈಗ ಫ್ರೀಸ್ ಮಾಡಿದ್ದೀವಿ. ಮತ್ತು ಈ ಬಂಧಿತ ಆರೋಪಿಗಳೆಲ್ಲ ದುಬೈನಲ್ಲಿ ಕಾಲ್ ಸೆಂಟರ್ ಒಂದರ ಮೂಲಕ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡಿ ಎಂದು ನಂಬಿಸಿ ಜನರಿಗೆ ವಂಚನೆ ಮಾಡುತ್ತಿದ್ದರು ಎಂದು ತನಿಖೆ ವೇಳೆ ತಿಳಿದು ಬಂದಿದೆ. ಈಗಾಗಲೇ ಪ್ರಕರಣದ ಜಾಡು ಹಿಡಿದು 3 ಬಂಧಿಸಿರುವ ಪೊಲೀಸರು ಮುಂದಿನ ದಿನಗಳಲ್ಲಿ ಇನ್ಯಾರ ಕೈಗೆ ಕೋಳ ತೊಡಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.